ಡೇವಿಡ್ ಡಿಸೂಸಾ ಎಂಬುವರನ್ನು ಇಬ್ಬರು ಜನ ಬೈಕಲ್ಲಿ ಮತ್ತೊಬ್ಬ ವ್ಯಕ್ತಿ ನಡ್ಕೊಂಡು ಸೈಡ್ ಬಂದು ಅವರನ್ನು ತೋರಿಸಿ ಅವರು ಗಾಡಿಗೆ ಹತ್ತುವಾಗ ಕ್ಲೋಸ್ ರೇಂಜ್ ಅಲ್ಲಿ ಬಂದು ಪಿಸ್ಟಲ್ ಇಂದ ಫೈರ್ ಮಾಡಿದ ಬಗ್ಗೆ ನಮಗೆ ಪೊಲೀಸರಿಗೆ ಮಾಹಿತಿ ಸಿಗ್ತದೆ. ತದನಂತರ ಕಾಪು ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ ಎಲ್ಲ ಸಬ್ ಇನ್ಸ್ಪೆಕ್ಟರ್ ಸ್ಟಾಫ್ ಸಿಸಿಟಿವಿ ಪರಿಶೀಲನೆ 4 ಗಂಟೆಗೆ ಒಫೆನ್ಸ್ ಮಾಡಿದ ಮೇಲೆ ಉಡುಪಿ ಜಿಲ್ಲೆ ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ತಪ್ಪಿಸ್ಕೊಳ್ಳಿಕ್ಕೆ ಬೈಂದೂರು ಶಿರೂರು ಕಡೆ ಇದ್ರೆ ಅಟ್ಲೀಸ್ಟ್ ಒಂದು 1.5 to 2 hours ಆ ಸ್ಪಾಟ್ ಇಂದ ಟ್ರಾವೆಲ್ ಮಾಡಬೇಕು. ಅಥವಾ ಮಂಗಳೂರು ಕಡೆಗೆ ಆದ್ರೆ ಪಡುಬಿದ್ರಿ ಕಡೆಯಿಂದ ಅಂದ್ರೆ ಒಂದು 40 ಮಿನಿಟ್ಸ್ ಬೇಕು. ಅದೇ ರೀತಿ ನಮ್ಮ ಹೆಬ್ರಿ ಆಗುಂಬೆ ಕಡೆ ಇದ್ರೆ ಅದು ಆಗ್ತದೆ ಒಂದು 1.5 hour ನಿಟ್ಟಿನಲ್ಲಿ. ನಾವು ಎಲ್ಲ ಕಡೆ ಚೆಕ್ ಪೋಸ್ಟ್ ಅಳವಡಿಸಿದ್ದೀವಿ. ಎಲ್ಲ ಕಡೆ ಚೆಕ್ ಪೋಸ್ಟ್ಗಳನ್ನು ಅಳವಡಿಸಿ ತ್ವರಿತವಾಗಿ ಸರ್ಚ್ ಅನ್ನು ಶುರು ಮಾಡಿದ್ವಿ. ಅದಾದ್ಮೇಲೆ ಅದರೊಟ್ಟಿಗೆ ನಮ್ಮ ಕುಂದಾಪುರ ಮತ್ತೆ ಉಡುಪಿ ರೈಲ್ವೆ ಸ್ಟೇಷನ್ಗಳಲ್ಲೂ ನಾವು ಚೆಕಿಂಗ್ ಶುರು ಮಾಡಿದ್ವಿ. ಪ್ಯಾರಲಲ್ಲಿ ಉತ್ತರ ಕನ್ನಡ ಜಿಲ್ಲಾ SP ಅವರ ಹತ್ರ ಮಾತಾಡಿ ಸಿರ್ಸಿ, ಕುಮಟಾ ಮತ್ತೆ ಇತರ ಏರಿಯಾಗಳಲ್ಲಿ ರೋಡ್ ಚೆಕ್ ಪೋಸ್ಟ್ಗಳು ಮಾಡಿದ್ವಿ. ಅದೇ ರೀತಿ ಭಟ್ಕಳ ರೈಲ್ವೆ ಸ್ಟೇಷನ್, ಅಂಕೋಲಾ ಮತ್ತೆ ಇತರ ರೈಲ್ವೆ ಸ್ಟೇಷನ್ಗಳಲ್ಲೂ ಚೆಕಿಂಗ್ ವ್ಯವಸ್ಥೆ ಮಾಡಿದ್ವಿ. ಅದರೊಟ್ಟಿಗೆ ರೈಲ್ವೆ ಪೊಲೀಸ್ ಫೋರ್ಸ್ ಒಟ್ಟಿಗೆ ನಾವು ಸಸ್ಪೆಕ್ಟ್ ಇರೋದು CCTV ಫುಟೇಜಲ್ಲಿ ಫೋಟೋ ಸಿಕ್ಕಿದೆ. ರೈಲ್ವೆ ಪೊಲೀಸ್ ಮತ್ತೆ ಅವರಿಗೂ ನಾವು ಶೇರ್ ಮಾಡಿ ರೈಲ್ವೆ ಪೊಲೀಸ್ ಗ್ರೂಪ್ಗಳೆಲ್ಲ ಅದನ್ನು ಸರ್ಕ್ಯುಲೇಟ್ ಮಾಡಿದ್ವಿ. ಇದಾದ ನಂತರ ಈ ಸರ್ಚ್ ಪ್ರಾಸೆಸ್ ನಡೀತಾ ಇರುವಾಗ ಒಂದು ಕಡೆ ನಮ್ಮ ಬೈಂದೂರಲ್ಲಿ ಒಂದು ಚೆಕ್ ಪೋಸ್ಟ್ ಹತ್ರ ಬಂದಿರುವಂತ ಒಂದು ಬಸ್ಸಿನವರು ಪೊಲೀಸ್ ಚೆಕಿಂಗ್ ಎಲ್ಲ ಕಡೆ ನೋಡಿ 3 ವ್ಯಕ್ತಿಗಳು ಹಿಂದೆ ಇಳಿದು ಬೇರೆ ಬೇರೆ ಕಡೆ ಬೈಂದೂರು ಮತ್ತೆ ಹೇಳ್ತಾರೆ ಮತ್ತೆ ಈ ತರ ಏರಿಯಾದಲ್ಲಿ ಬೇರೆ ಬೇರೆ ಕಡೆ ಇಳಿದು ಹೋಗಿದ್ದಾರೆ ಅಂತ ನಮಗೆ ಮಾಹಿತಿ. ಅದರ ಮೇಲೆ ನಾವು ಬೈಂದೂರಲ್ಲಿ ನಾವು ಸರ್ಚ್ ಅನ್ನು ತುಂಬಾ ವೈಡ್ ಆಗಿ ಸರ್ಚ್ ಮಾಡಿದ್ವಿ. ನಮ್ಮ ಈ ಕುಂದಾಪುರ ಸಬ್ ಡಿವಿಷನ್ ಇರುವಂತಹ ಸಿಬ್ಬಂದಿಗಳು ಮತ್ತೆ ಉಡುಪಿ ಸಬ್ ಡಿವಿಷನ್ ಇರುವಂತಹ ಸಿಬ್ಬಂದಿಗಳನ್ನು ಸಹ ನಾವು ಬೈಂದೂರು ಕಡೆ ಕಳಿಸಿ ಸರ್ಚ್ ಅನ್ನು ಶುರು ಮಾಡಿದ್ದೀವಿ. ಪ್ಯಾರಲಲ್ಲಿ ಈ ಇಳಿದು ಹೋಗಿರುವಂತವರು ಬೇರೆ ಬಸ್ ಹತ್ತಿ ಮುಂದೆ ಹೋಗಿರಬಹುದು ಅಂತ ಪಾಸಿಬಿಲಿಟಿ ಇರೋದ್ರಿಂದ ಭಟ್ಕಳ ಕಡೆ ಮತ್ತೆ ಉತ್ತರ ಕನ್ನಡದಲ್ಲೂ ಸರ್ಚ್ ಅನ್ನು ತ್ವರಿತಪಡಿಸಿದ್ವಿ. ಅದಾದ ನಂತರ ನಾವು ಚೆಕಿಂಗ್ ಮಾಡುವಾಗ ಇದೇ ತರ ಅಲ್ಲಿಂದ ಒಂದು ಮಾಹಿತಿ ಬಂದಿದ್ದ ಒಬ್ಬ ವ್ಯಕ್ತಿ ಅನುಮಾನಾಸ್ಪದ ರೀತಿಯಲ್ಲಿ ಒತ್ತಿನ ಕಡೆ ಹೋಗಿದ್ದಾರೆ ಅಂತ ನಮಗೆ ಮಾಹಿತಿ ಸಿಕ್ಕಿದ್ದಾರೆ. ನಮ್ಮ ಪೊಲೀಸ್ ತಂಡ ಅದರ ಮೇಲೆ ಹೋಗಿ ಸರ್ಚ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಈ ಪ್ರಕರಣದಲ್ಲಿ ಶೂಟರ್ ಆಗಿರುವಂತಹ ರಾಜು ಅವರು ಈತ ಅಂತ ಹೇಳಿ ಉತ್ತರ ಪ್ರದೇಶ ಮೂಲದವರು. ಆ ವ್ಯಕ್ತಿ ವಿತ್ ಅವರ ಬ್ಯಾಗ್ ಅಂಡ್ ವೆಪನ್ ಅಲ್ಲಿ ಕಂಡು ಬಂದಿದೆ. ಅವರನ್ನು ಅರೆಸ್ಟ್ ಮಾಡಕ್ಕೆ ಪ್ರಯತ್ನ ಪಡೋದ್ರಲ್ಲಿ ನಮ್ಮ PSI ತೇಜಸ್ವಿ ಅವರಿಗೆ ಮೈನರ್ ಇಂಜುರೀಸ್ ಆಗಿದೆ. ಬಟ್ ಅವರನ್ನು ಮತ್ತೆ ಅವರ ಹತ್ರ ವೆಪನ್ ಇರೋದ್ರಿಂದ ಮತ್ತೆ ಅವ್ರ ವೆಪನ್ ಫೈರ್ ಮಾಡಿರೋದ್ರಿಂದ ಮತ್ತೆ ಸೆಲ್ಫ್ ಪ್ರೊಟೆಕ್ಷನ್ ಅಲ್ಲಿ ಅವರಿಗೆ ಫೈರ್ ಮಾಡಿ ಅವರನ್ನು ಅರೆಸ್ಟ್ ಮಾಡಿ ವಶಕ್ಕೆ ತಗೊಂಡು ಕೂಡಲೇ ಬೆಂಗಳೂರು ಆಸ್ಪತ್ರೆಗೆ ಹೋಗಿ ಪ್ರಿಲಿಮಿನರಿ ಟ್ರೀಟ್ಮೆಂಟ್ ಕೊಟ್ಟು ಪ್ರೈಮರಿ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಅಜರ್ ಕಾರ್ಡ್ ಹಾಗೂ ಆಮೇಲೆ KMCಗೆ ಶಿಫ್ಟ್ ಮಾಡಿದ್ವಿ. ಅದಲ್ಲದೆ ಉಳಿದಿಬ್ಬರು ಆರೋಪಿಗಳು ಇದೇ ರೀತಿ ಮುಂದೆ ಹೋಗಿರ್ತಾರೆ ಅಂತ ಹೇಳಿ ಅದರ ಬಗ್ಗೆ ಸರ್ಚ್ ನಮ್ಮ ಟೀಮ್ಸು ಭಟ್ಕಳ ಸೈಡ್ ಇಲ್ಲಿಂದ ಈ ಡೈರೆಕ್ಷನ್ ಅಲ್ಲಿಗೆ ನಾವು ಸರ್ಚ್ ಮಾಡ್ತಿದ್ವಿ. ಆ ಸೈಡ್ ಉತ್ತರ ಕನ್ನಡದಲ್ಲಿ ಸರ್ಚ್ ಮಾಡ್ತಿದ್ವಿ. ಅದಾದ್ಮೇಲೆ ಇವತ್ತು ಬೆಳಗಿನ ಜಾವ ಉಳಿದ 2 ಜನ ಆರೋಪಿಗಳು ಭಟ್ಕಳದಲ್ಲಿ ಇನ್ನೊಂದು ಕುಮಟದಲ್ಲಿ ಇದೇ ರೀತಿ ಬಸ್ ಚೆಕಿಂಗ್ ಅಲ್ಲಿ